ರಕ್ಷಿತಾ ಇನ್ಫಿನಿಟಿ ಅವರಿಗೆ ನಾನು ದೊಡ್ಡ ಫ್ಯಾನ್. ಅದಕ್ಕೋಸ್ಕರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವ ಅಂತ ಈಗ ಹೊರಟದ್ದು. ನೋಡು ಅವ್ರು ಬ್ಯುಸಿ ಇದ್ದಾರಾ ಏನು ಅಂತ. ಹಾಯ್ ರಕ್ಷಿತಕ್ಕ, ರಕ್ಷಿತಕ್ಕ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಸರ್ಪ್ರೈಸ್ ಬೈ ashwath deekshita. ಫ್ಯಾನ್ ನಂಚದು ನಮ್ಮ ಕಂತಿ ಅದು ಆತ ಬಂಗಾಡು ಕಂತೀನಿ ಈಗ. ಓ ದೇವರನ್ನ ಯಾರು ಹ್ಯಾಪಿ ರಕ್ಷಿತಾ ಇನ್ಫಿನಿಟಿಗೆ ಅಲ್ಪ 500 ಸಬ್ಸ್ಕ್ರೈಬರ್ ಅಂತ ಕೇಳುತ್ತಿದೆ. ಆನಂದ ಭಾಷ್ಪ ಬರೋದುಂಡಿಯ ರಕ್ಷಿತಾ ಇನ್ಫಿನಿಟಿ ಎಲ್ಲ ಫಸ್ಟ್ ಕೇಕ್ ಪುದರ್ದ ಚಾನಲ್ ಪುದರ್ದು ಹ್ಯಾಪಿ ಬರ್ತ್ಡೇ ಯಾನದೇ ನನ್ನ 1000 ಸಬ್ಸ್ಕ್ರೈಬರ್ ಏನೊಂದಿತ್ತೆ ಉಲ್ಲ 500 ಆಗ್ತಿದ್ವಿ. ರೆಡಿ 1 2 3 ಹ್ಯಾಪಿ ನ್ಯೂ ಇಯರ್ 2023. ರೆಡಿ ಬಟ್ಲೆ ನಾಶ್ವತ ಬರ್ತೇವನು ಹ್ಯಾಪಿ ನ್ಯೂ ಇಯರ್ ರಕ್ಷಿತಕ್ಕ, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಧರ್ಮದ ಕೇಕ್ ದಿಕ್ಕದನ್ನ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ. ನನಗೆ ಹೋಗೋದು ಸ್ಟಿಕ್ಕ ಸ್ಟಿಕ್ ಬರ್ತೆ ಇವನ್ ಗುಡ್ ಹುಡುಗಿಯಲ್ಲಿ ಐದು ಪ್ಲೇಟ್ ಮಾಡಿದೆ ನಾನು. ಅಲ್ಲ ಕಣ್ಣು ನಡೆದು ashwath ಕೊರ್ಲೆ ಸಿರಪ್ ಮಸ್ತ್ ಬಾಲ್ಲೆ ಅಲ್ಲ ashwathನ್ನ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಪಟ್ಟರೆ ಅಲ್ಲ ದೀಕ್ಷಿಗೆ ವಿಡಿಯೋಗ್ರಾಫರ್ ಬಂದಿದ್ದಾಳೆ. ಕಟ್ ಮಾಡಿದ್ದು ಅಕ್ಕ ಇದು ಫ್ಲೇವರ್ ಕೇಕ್ ಆರ್ಡರ್ ಮಾಸೇಂದಿಲ್ಲ ಮಾಕಿ ಆಗ ತಿಂದ್ರೆ ಬೈನು ಅದಕ್ಕೆ ಯುಗಾದಿಕ್ಕೆ ನ್ಯೂ ಇಯರ್. It's a Sunday, man. Every Sunday. ಪೂರಾ ಕೇಕ್ ತಿನ್ಪುನಿಟ್ಟು ಬಿಸಿ ಉಳ್ಳೇರು ನಾವೇ ನಿತ್ಯ ಕೂಡ ಕೇಕ್ ಸ್ಮ್ಯಾಶ್ ಹಾಪುನು ಮುರಳಿದ ತೂತಿರತ್ತಾರೆ. ಬಿರಿಯಾನಿ ಕೊಡ್ತೇವೆ ನ್ಯೂ ಇಯರ್ ಕೇಕ್ ತಿಂದ್ರ ಒಂದು ಬಂಗವರ ಒಂದಿಲ್ಲ ನಿಜ ಜಿರಗಂಡದ ಬೋಡಿಸಿಂದ ಬಲೆ ಇದೆ ರಕ್ಷಿತಾ ಇನ್ಫಿನಿಟಿ ಬ್ಲಾಗರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀನಿ ಪುರಾಣ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರೋದು ಮಾತ್ರ ಬಲಿ.